ಸುಮ್ಮನೆ ಆಫೀಸಲ್ಲಿ ಕೂತು ಏನು ಸಂಪಾದನೆ ಆಗುದಿಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಆಮೇಲೆ ನಾನೊಂದು ಆಟೋ ತೆಗೆದದ್ದು. ಅದಕ್ಕೆ ಬೈಕ್ ತೆಗಿಯುವ ಅಂತ ಹೇಳುವಾಗ ಒಬ್ರು ಹೇಳಿದ್ರು, ಬೈಕ್ ತೆಗಿದೆ ಎಂತ ನಾಚಿಕೆ ಇಲ್ವಾ, ಯಾರಾದ್ರೂ ಹೆಂಗಸರು ಬೈಕ್ ಬಿಡ್ತಾರ ಅಂತ ಅವರು ನನಗೆ ಕೇಳಿದ್ರು. ಅದು ನನಗೆ ಒಂಥರ ಬೇಜಾರಾಯ್ತು. ಆ ತರ ಕೇಳಿದ್ವಿ, ಹೆಂಗಸರು ಹಾಗಾದ್ರೆ ಬೈಕ್ ಬಿಟ್ರೆ ಏನಾಗ್ತದೆ ಅಂತ. ನಾನು ಅಲ್ಲಿಂದ ತಿರುಗಿ ಸೀದಾ ಶೋರೂಮಿಗೆ ಬಂದು ಬೈಕ್ ಬುಕ್ ಮಾಡಿದೆ. ಇವಾಗ ನನ್ನ ಹತ್ರ ಒಂದು 4 ಗಾಡಿ. ಬೈಕಲ್ಲಿ ಮಕ್ಕಳನ್ನ ಹಸ್ಬೆಂಡ್ ಅನ್ನೆಲ್ಲ ಕೂರಿಸ್ಕೊಂಡು ಹೋಗ್ತೇನೆ. ನಾನು ರೇಸಿಗೆ ಹೋಗಿದ್ದೆಲ್ಲ ಪುತ್ತೂರಲ್ಲಿ. ಬಾಡಿಗೆ ನಾನಂತೂ ಪೇಟೆಗೆ ಇರುತ್ತಾರೆ, ನನಗೆ ಪುಡಿಸುತ್ತಿರುವುದಿಲ್ಲ. ಬಾಡಿಗೆ ಇರ್ತದೆ, ಒಳ್ಳೆ ಬಾಡಿಗೆ ಇರ್ತದೆ. ಇಲ್ಲ, ನಾನು 6 ಗಂಟೆಯ ನಂತರ ಹೋಗುದಿಲ್ಲ. ಯಾಕೆ? ಭಯದಲ್ಲಿ ಅಲ್ಲ, ನಮ್ಮ ಮನೆ ಜೀವನ ಹೋಗುವುದೇ ನನ್ನಿಂದ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತಹ ಎಲ್ಲ ಮಹಿಳಾ ಮಣಿಯರಿಗೆ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹೆಣ್ಣಲ್ಲವೇ ಸೃಷ್ಟಿಯ ಮೂಲ, ಸ್ತ್ರೀಯಲ್ಲವೇ ದೃಷ್ಟಿಯ ಮೂಲ. ಹೆಣ್ಣು ಅಂದರೆ ಅದೊಂದು ರೀತಿಯಾದಂತಹ ವಿವರಿಸಲು ಸಾಧ್ಯವಾಗಿರುವಂತಹ ಅದ್ಭುತವಾಗಿರುವಂತಹ ಶಕ್ತಿ. ವ್ಯವಹಾರದಿಂದ ವಿಜ್ಞಾನದವರೆಗೆ, ದೇಶ ಕಾಯುವಂತಹ ಸೈನ್ಯದಿಂದ ರಾಜಕೀಯದವರೆಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಹೆಣ್ಣು ತನ್ನ ಛಾಪನ್ನು ಮೂಡಿಸ್ತಾ ಇದ್ದಾಳೆ. ತನ್ನು ಪ್ರತಿಯೊಂದು ಹಂತದಲ್ಲಿ ಕೂಡ ಸಮರ್ಥವಾಗಿ ನಿಭಾಯಿಸಬಲ್ಲೆ ಅನ್ನೋದನ್ನು ಸದ್ದಿಲ್ಲದೆ ತೋರಿಸಿಕೊಟ್ಟಂತಹ ಮಹಾನ್ ಶಕ್ತಿ ಅಂದರೆ ಅದು ಹೆಣ್ಣು. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರುವಂಥ ಮಹಿಳಾ ಮಣಿ ಇದ್ದಾರೆ. ಇವರು ತನ್ನ ತುತ್ತಿನ ಬುತ್ತಿಗಾಗಿ ಆಟೋ ಸಾರಥಿಯಾಗಿರೋರು, ಬದುಕಿನ ರಥವನ್ನು ಎಳಿತಾ ಇದ್ದಾರೆ. ಇದರ ಜೊತೆಗೇನೆ ಸಮಾಜದಲ್ಲಿರುವಂಥ ಅದೆಷ್ಟೋ ಜನರಿಗೆ ಕೂಡ ಸ್ಫೂರ್ತಿಯಾಗಿ ನಿಂತವರು. ಇವತ್ತು ನಾನು ವಿಶೇಷವಾಗಿರುವಂತಹ ಮಹಿಳಾ ಮಣಿಯನ್ನು ನಿಮ್ಮ ಮುಂದೆ ಪರಿಚಯಿಸ್ತಾ ಇರುವಂಥದ್ದು. ನೀವು ನೋಡ್ತಾ ಇರುವಂತಹ ಆಟೋದ ಸಾರಥಿ ಇವರು ಪದ್ಮಾವತಿಯವರು. ಸುಮಾರು ವರ್ಷಗಳಿಂದ ಆಟೋ ಓಡಿಸ್ತಾ ಇದ್ದಾರೆ. ಈ ಮೂಲಕ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಮಾತಾಡಿಸ್ಬೇಕು ಪದ್ಮಾವತಿ ಮೇಡಮ್ ಜೊತೆಗೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಪರವಾಗಿಲ್ಲ, ಕೂತ್ಕೊಳ್ಳುವ ಅಲ್ಲ ಒಳಗೆ. ಬಿಸಿ ಇದ್ರಾ ಇವತ್ತು? ಪರವಾಗಿಲ್ಲ, ಬಿಸಿ ಇದ್ರಿ. ಯಾವ ಭಾಗಕ್ಕೆಲ್ಲ ಹೋದ್ರಿ ಇವತ್ತು? ಇವತ್ತ ಕಡೆ ಕೋಡ್ಲ, ಆಮೇಲೆ ಮತ್ರಾಡಿ, ಮತ್ತೆ ಸವನೂರು, ಈ ಕಡೆ ಎಲ್ಲ ಹೋಗಿದ್ದೇನೆ. ಓಕೆ, ಎಷ್ಟು ವರ್ಷ ಆಯ್ತು ನೀವು ಆಟೋ ಸಾರಥಿಯಾಗಿ? ಆಟೋ ಓಡಿಸಿ ಒಂದು 8 ವರ್ಷ ಆಯ್ತು. 8 ವರ್ಷ. ಓಕೆ, ಆರಂಭ ಆಗಿದ್ದು ಯಾವಾಗ ಅಂತ? ನಾನು ಕೂಡ ಆಟೋ ಓಡಿಸ್ಬೇಕು ಅನ್ನುವಂತಹ ನಿಮಗೆ ಒಂದು ಇಂಟ್ರೆಸ್ಟ್ ಬಂದಿದ್ದು ಯಾವಾಗ, ಯಾವ ಉದ್ದೇಶದಿಂದಾಗಿಂತ ಅದು ಮುಖ್ಯ. ಆಟೋ ಓಡಿಸುವುದು ಮತ್ತೆ ನಾನು ಫಸ್ಟಿಗೆ ನಾನೇನಂತ ಹೇಳಿದ್ರೆ ಡ್ರೈವಿಂಗ್ ಟೀಚರ್ ಆಗಿ ಡ್ರೈವಿಂಗ್ ಕ್ಲಾಸ್ ಕೊಡ್ತಾ ಇದ್ದೆ. ಅದು ಸುಮಾರು ವರ್ಷಗಳು ಕೊಟ್ಟ ಮೇಲೆ ಆಮೇಲೆ ನಮ್ಮ ಆಫೀಸಲ್ಲಿ ನಾನು ಫ್ರೀ ಟೈಮ್ ಇರುವಾಗ ಈ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳುವ ದೃಷ್ಟಿಯಲ್ಲಿ ಅದು ತನ್ನಿಂತಾನೇ ಯೋಚನೆ ಆಯ್ತು. ನಾನು ಒಂದು ರಿಕ್ಷಾ ತೆಗೆದ್ರೆ ಆ ಟೈಮಲ್ಲಿ ಬಾಡಿಗೆ ಮಾಡಬಹುದು, ಸುಮ್ಮನೆ ಆಫೀಸಲ್ಲಿ ಕೂತು ಏನು ಸಂಪಾದನೆ ಆಗುದಿಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ಆಮೇಲೆ ನಾನೊಂದು ಆಟೋ ತೆಗೆದದ್ದು. ನಿಮಗೆ ಡ್ರೈವಿಂಗ್ ಕಲಿಸಿದ್ಯಾರು? ಡ್ರೈವಿಂಗ್ ಕಲಿಸಿದ್ದು ನನ್ನ ಮಗನೇ. ಮಗ ಕಲಿಸಿದ್ದು? ಹೌದು. ಬೈಕು ಮತ್ತೆ ಸ್ಕೂಟಿ, ನಿಮ್ಮ ಎಲ್ಲ ಪ್ರತಿ ಒಂದು ಗಾಡಿಗಳನ್ನು ಇವಾಗ ನನ್ನಿಂದ ಎಲ್ಲ ಪ್ರತಿ ಯಾವ ಗಾಡಿ ಕಂಡ್ರು ಸಮೇತ ಅದನ್ನು ಓಡಿಸ್ತೇನೆ. ಅದೆಲ್ಲ ನನಗೆ ಅಂತ ಹೇಳಿದ್ರೆ ಮಗನ್ನೇ ಕಲಿಸಿಕೊಟ್ಟದ್ದು. ಓಕೆ, ನಿಮ್ಮ ಬಾಲ್ಯ ಹೇಗಿತ್ತು? ಕಷ್ಟ ಆಯ್ತಾ ಹೇಗೆ? ಬಾಲ್ಯ ನನಗೆ ಮದುವೆ ಅಲ್ಲಿ ಮನೆಯಲ್ಲಿ ನನಗೇನು ಕಷ್ಟ ಇರಲಿಲ್ಲ. ಮದುವೆ ಆದ ನಂತರ ನನಗೆ ಸ್ವಲ್ಪ ಕಷ್ಟ ಅಂತ ಹಾಗೆ ಅಲ್ಲ, ಒಂದು ಜೀವನಕ್ಕೆ ಹಣ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೆ ಬೇಕಾಗಿ ನಾನು ಮತ್ತೆ ಈ ಫೀಲ್ಡಿಗೆ ಹೋದ್ರೆ ಆಗ್ಬೋದು. ಅದು ಎಂತ ಮದುವೆ ಆಗಿ ನನಗೆ ಒಂದು 10-15 ವರ್ಷ ಆದ ಮೇಲೆ ನಾನು ಮನೆಯಿಂದ ಹೊರಟದ್ದು. ಅದಕ್ಕಿಂತ ನಾನು ಮನೆಯಲ್ಲಿ ಕೆಲಸ ಮಾಡ್ತಾ ಎಲ್ಲ ಇದ್ದೆ. ಓಕೆ, ಇವಾಗ ನೀವು ಮದುವೆ ಆಗೋದಕ್ಕಿಂತ ಮುಂಚೆ ಏನ್ ಮಾಡ್ಕೊಂಡಿದ್ರಿ? ಮನೆಯಲ್ಲೇ ಇದ್ದಿದ್ದ? ನಾನು ಮನೆಯಲ್ಲಿ ಇದ್ದೆ. ಇಲ್ಲ, ಮನೆಯಲ್ಲಿ ಇದ್ದೆ. ಎಷ್ಟು ಎಜುಕೇಶನ್ ಆಗಿದೆ? ಎಜುಕೇಶನ್ 7ನೇ ಕ್ಲಾಸ್ ಮಾತ್ರ. 7ನೇ ಕ್ಲಾಸ್ ವರೆಗೆ ಹೋಗಿದ್ದೀರಾ? ಹೌದು. ಬೇರೆ ಕೆಲಸ ಮಾಡ್ಬೇಕು ಅನ್ನುವಂತ ಇಂಟ್ರೆಸ್ಟ್ ಏನಾದ್ರು ಇತ್ತಾ, ಅಲ್ಲ ಬೇಡ ಅಂತ ಹೇಳಿ ಮನೆಯಲ್ಲಿ ಇದ್ರೆ ಹೇಗೆ? ಮನೆಯಲ್ಲಿ ಹಾಗೆ ನಾವು ಸುಮ್ಮನೆ ಕೂರ್ತಿರ್ಲಿಲ್ಲ. ಬೀಡಿ ಕಟ್ತಿದ್ದೆ. ಹಾಗೆ ಎಷ್ಟು ಕಟ್ತಾ ಇದ್ರಿ ದಿನಕ್ಕೆ? ಬೀಡಿ ನಾನು ಎಷ್ಟು ಕಟ್ತಿದ್ದೆ. ಬೀಡಿ ನನಗೆ ಅಂದ್ರೆ ನಾನು ಅಂದ್ರೆ ಹಠ, ನಮಗೆ ಅಷ್ಟು ಕಟ್ಟಬೇಕು ಇಷ್ಟು ಕಟ್ಟಬೇಕು ಅಂತ. ಮನೆ ಕೆಲಸಗಳು ಇರ್ತವೆ, ಆದ್ರೂ ಸಮೇತ ನಾನೊಂದು ವಾರದಲ್ಲಿ ಒಂದು 10,000 ಬೀಡಿ ಕಟ್ತಿದ್ದೆ. ಅಮ್ಮ ಹೇಳ್ಕೊಟ್ಟಿದ್ದ ಬೀಡಿ? ಅಮ್ಮ, ಅಕ್ಕನವರೆಲ್ಲ ಸಣ್ಣವಳಿರುವಾಗ, ನಾನು ಶಾಲೆಗೆಲ್ಲ ಹೋಗಿ ಬರ್ತಿರುವಾಗ ನನ್ನ ಅಕ್ಕನದ್ದೆಲ್ಲ ಪನಿಷ್ಮೆಂಟ್ ಅಂದ್ರೆ ಒಳ್ಳೇದಕ್ಕೆ. ಈಗ ನೀನು ಇಷ್ಟು ಬೀಡಿ ಕಟ್ಟಿಯೇ ನೀನು ಮಲಗಬೇಕು, ಇಲ್ಲ ಇದ್ರೆ ನೀನು ಮಲಗಬಾರ್ದು, ಈ ತರ. ನಾನು ಶಾಲೆ ಬಿಟ್ಟು ಬಂದು ಯಾವಾಗ್ಲೂ ನನಗೆ 200 ಬೀಡಿ ಕಟ್ಟಬೇಕು. 200 ಬೀಡಿ ಕಟ್ಟಾದ ನನಗೆ ನಿದ್ರೆ ಮಾಡ್ಲಿಕ್ಕಿಲ್ಲ.
ಅದು ಟಾರ್ಗೆಟ್. ಹೌದು ಹೌದು, 200 ಬೀಡಿ ಕಟ್ಲೇಬೇಕು. ಹಾಗೆ ಒಳ್ಳೆ ಬಿಡಿ ಕಟ್ತಾ ಇದೆ. ಒಳ್ಳೆ ಬೀಡಿ ಕಟ್ತಿದ್ದೆ ಮೇಡಮ್. ಈಗ ಕಟ್ತೀರಾ ಬಿಡಿ? ಈಗ ನನಗೆ ಅಂದ್ರೆ ಕಟ್ಲಿಕ್ಕೆ ನನಗೆ ಗೊತ್ತುಂಟು, ಕಟ್ಲಿಕ್ಕೆ ಟೈಮ್ ಇರುವುದಿಲ್ಲ ನನಗೆ. ನನಗೆ ಅಂದ್ರೆ ಎಲ್ಲ ಇದು ಮನೆ ಕೆಲಸ, ಮನೆ ಕೃಷಿ ಸ್ವಲ್ಪ ಉಂಟು, ಅದನ್ನು ನೋಡಿಕೊಂಡು ಮತ್ತೆ ಇಲ್ಲಿ ಹೊರಗೆ ಬಂದುಕೊಂಡು ಅದು ಈಗ ಸ್ವಲ್ಪ ನಾನಂದ್ರೆ ಜ್ಯೋತಿ ಡ್ರೈವಿಂಗ್ ಸ್ಕೂಲ್ ಅಲ್ಲಿ ಇರುವಾಗ ನಾನು RT ಆಫೀಸಿಗೆ ಹೋಗಿ ಎಲ್ಲ ಕೆಲಸಗಳನ್ನು ನಾನೇ ಮಾಡಬೇಕಿತ್ತು, ಅಂದ್ರೆ ಲೈಸೆನ್ಸ್ ಅದೆಲ್ಲ ಸ್ಟೂಡೆಂಟ್ಗಳಿಗೆ. ಆಮೇಲೆ ಈಗ ನಾನು ಇತ್ತೀಚೆಗೆ ಒಂದು ವರ್ಷ ಆಯ್ತಾ ಏನ, ನಮ್ಮ ಕಡಬ ಮಹಾಗಣಪತಿ ಡ್ರೈವಿಂಗ್ ಸ್ಕೂಲಿಗೆ ನಾನು ಜಾಯಿನ್ ಆಗಿದ್ದೇನೆ. ಇವಾಗ ರಿಕ್ಷಾ ಫಸ್ಟ್ ಕಲಿಬೇಕು ಅಂತ ಹೇಳಿದಾಗ ಎಷ್ಟು ಕಷ್ಟ ಇತ್ತು ಅಂತ? ರಿಕ್ಷಾ ಕಷ್ಟ ಇಲ್ಲ ಮೇಡಮ್, ಅದೊಂದು ಇಂಟ್ರೆಸ್ಟ್, ಅದು ಇಂಟ್ರೆಸ್ಟ್ ನನಗೆ ಕಲಿಬೇಕು. ನಾವೀಗ ಅಂದ್ರೆ ನಾನು ಫಸ್ಟಿಗೆಲ್ಲ ನಾನು ಆ ಕಡೆ ಲಾಂಗ್ ಕ್ಲಾಸ್ ಕೊಡ್ಲಿಕ್ಕೆ ಎಲ್ಲ ಹೋಗ್ತಿದ್ದೆ, ಗುತ್ತಿಗಾರು ಆ ಕಡೆ ಎಲ್ಲ ಹೋಗ್ತಾ ಇರೋದು. ಗುತ್ತಿಗಾರಿಗೆ ಹೋಗಬೇಕು ಅಂತ ಆದ್ರೆ ಆಗ ನನಗೆ ಏನು ಅಂತ ಹೇಳಿದ್ರೆ ಫಸ್ಟಿಗೆ ನಾನು ಸ್ಕೂಟಿಯಲ್ಲಿ ಹೋಗ್ತಿದ್ದೆ. ಆ ನಂತರ ನನಗೆ ಕಾರು ತೆಗಿಬೇಕು ಅಂತ ಆಯ್ತು. ನಮ್ಮ ಓನರ್ ಜೋಸೆಫ್ ಸರ್ ಹೇಳಿದ್ರು ಗಾಡಿ ನೋಡಿ ಅಂತ. ನಾನಾಗ ಹೇಳಿದೆ ಇಲ್ಲ ಸರ್ ನನಗೆ ಸಾಧ್ಯ ಇಲ್ಲ, ನನಗೆ ಅದು ಆಗುವಂಥದ್ದಲ್ಲ ಸರ್ ಅಂತ ಹೇಳಿದೆ. ಇಲ್ಲ ನಿಮಗೆ ಆಗ್ತದೆ ಅಂತ ಹೇಳಿ ಅವರು ಹಠ ಮಾಡಿ ನನಗೆ ಮತ್ತೆ ಒಂದು ಕಾರು ಅವರೇ ನೋಡಿದ್ರು. ಕಾರು ನೋಡಿ ಮತ್ತೆ ನಾನು ಹೋಗಿ ಅದನ್ನು ತಕೊಂಡು ಬಂದು ಮತ್ತೆ ಸರಿಯಾಗಿ ನನಗೆ ಸ್ಟೇರಿಂಗ್ಗೆ ಬರ್ತಿರ್ಲಿಲ್ಲ ಕ್ಲಾಸ್ ಕೊಡ್ಬೇಕು ಅಂತ ಆದ್ರೆ, ಮತ್ತೆ ಕ್ಲಾಸ್ ಕೊಟ್ಟು ಮತ್ತೆ ಈಗ ಫುಲ್ ಅಭ್ಯಾಸ ಆಯ್ತು ಹಾಗೆ. ಆಮೇಲೆ ಏನು ಅಂತ ಹೇಳಿದ್ರೆ ಹೀಗೆ ನಾವು ಲಾಂಗ್ ಹೋಗ್ತಾ ಇರುವಾಗ ನಮ್ಮ ಯೋಚನೆ ಅದು ನನಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ. ಈಗ ನಾನು ಯಾರ ಹತ್ರ ಆದ್ರೂ ತಕ್ಷಣ ನನಗೆ ಯೋಚನೆ ಆದ ತಕ್ಷಣ ನಾನು ಹೇಳುದು ಏನಂತ ಹೇಳಿದ್ರೆ ನನಗೆ ಫಸ್ಟಿಗೆ ನಾನು ಬೈಕ್ ತೆಗಿಬೇಕು ಅಂತ ಆಯ್ತು. ಅಂದ್ರೆ ಸ್ಕೂಟಿಯಲ್ಲಿ ಮೈಲೇಜ್ ಕಡಿಮೆ ಉಂಟಲ್ಲ, ಅದಕ್ಕೆ ಬೈಕ್ ತೆಗಿಯುವ ಅಂತ ಹೇಳುವಾಗ ಒಬ್ರು ಹೇಳಿದ್ರು, ಬೈಕ್ ತೆಗಿದೆ ಎಂತ ನಾಚಿಕೆ ಇಲ್ವಾ, ಯಾರಾದ್ರೂ ಹೆಂಗಸರು ಬೈಕ್ ಬಿಡ್ತಾರ ಅಂತ ಅವರು ನನಗೆ ಕೇಳಿದ್ರು. ಅದು ನನಗೆ ಒಂಥರ ಬೇಜಾರಾಯ್ತು. ಆ ತರ ಕೇಳಿದ್ರು, ಹೆಂಗಸರು ಹಾಗಾದ್ರೆ ಬೈಕ್ ಬಿಟ್ರೆ ಏನಾಗ್ತದೆ ಅಂತ. ನಾನು ಅಲ್ಲಿಂದ ತಿರುಗಿ ಸೀದಾ ಶೋರೂಮಿಗೆ ಬಂದು ಬೈಕ್ ಬುಕ್ ಮಾಡಿದೆ. ಬೈಕ್ ಬುಕ್ ಮಾಡಿ ಮತ್ತೆ ಸ್ವಲ್ಪ ಟೈಮ್ ಆಗುವಾಗ ಮತ್ತೆ ಆಯ್ತು, ಆಫೀಸಲ್ಲಿ ನಾವು ಫ್ರೀ ಅಲ್ಲಿ ಕೂತ್ಕೊಂಡಿರುವಾಗ ಇದು ಫ್ರೀ ಕೂತ್ಕೊಳ್ಳೋದು ಬೇಡ, ನಾನು ಒಂದು ರಿಕ್ಷಾ ತೆಗಿಯುವ ಅಂತ ಹೇಳಿ ಆಮೇಲೆ ನಾನು ರಿಕ್ಷಾ ತೆಗ್ದೆ. ಆಮೇಲೆ ಫುಲ್ ಬಿಸಿ. ಫಸ್ಟ್ ಬೇರೆಯವರ ಗಾಡಿಯನ್ನ ಕಲ್ತಿದ್ದು ಮತ್ತೆ ಕ್ಲಾಸ್ ಕೊಡ್ತಾ ಇದ್ದೆ? ಇಲ್ಲ ಬೇರೆಯವರ ಗಾಡಿಯನ್ನು ಇಲ್ಲ, ನನ್ನದೇ ಗಾಡಿ ಎಲ್ಲ ನನಗೆ ಬೇಕು ಅಂತ ಆಗುವಾಗ ನಾನೇ ಹೋಗಿ ಬುಕ್ ಮಾಡಿ ನಾನೇ ತರ್ತಿದ್ದೆ. ಆಮೇಲೆ ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ದು ನೀವು? ಹೌದು. ಇವಾಗ ಎಷ್ಟು ಗಾಡಿ ಇದೆ? ಇವಾಗ ನನ್ನ ಹತ್ರ ಒಂದು 4 ಗಾಡಿ ಉಂಟು. ಯಾವ್ದೆಲ್ಲ? ನನ್ನ ಹತ್ರ ಸ್ಕೂಟಿ, TVS ಮತ್ತೆ ರಿಕ್ಷಾ, ಕಾರು. ಯಾವ್ದು ಇಷ್ಟ ಅದ್ರಲ್ಲಿ? ನನಗೆ ಸ್ಕೂಟಿ ಅಂದ್ರೆ ಅಲರ್ಜಿ, ಅದಾಗುದಿಲ್ಲ ನನಗೆ, ಅದಕ್ಕಿಂತ ಬೈಕ್ ಚಂದ, ಬೈಕ್ ಆಗುದಾಯ್ತಾ. ಮತ್ತೆ ನನಗೆ ಕಾರು ಇಷ್ಟ. ಬೈಕಲ್ಲಿ ಮಕ್ಕಳನ್ನ ಹಸ್ಬೆಂಡ್ ಅನ್ನೆಲ್ಲ ಕೂರಿಸ್ಕೊಂಡು ಹೋಗ್ತೇನೆ. ನಾನು ರೇಸಿಗೆ ಹೋಗಿದ್ದೆಲ್ಲ ಪುತ್ತೂರಲ್ಲಿ. ಅದ ಎಕ್ಸ್ಪೀರಿಯನ್ಸ್ ಹೇಳಿ, ರೇಸಿನ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗಿತ್ತು? ರೇಸಿಗೆ ಅದು ಭಾರಿ ಮಜಾ ಇತ್ತಾಯ್ತಾ. ರೇಸಿಗೆ ಹೋಗಿ ಅದು ಫಸ್ಟ್ ಗಾಡಿ ನಾನು ತೆಗ್ದು 1 ವಾರ ಆಗಿತ್ತಷ್ಟೇ. ಅದು ಸ್ಪ್ಲೆಂಡರ್ ಬೈಕು. ನಮಗೆ ಇಲ್ಲಿ ನಾನೆಲ್ಲ ಮನೆಯಲ್ಲೆಲ್ಲ ಮನೆಯಲ್ಲಿ ನನಗೆ ಒಳ್ಳೆ ಪ್ರೋತ್ಸಾಹ ಉಂಟು, ಆದ್ರೆ ಊರಿನವರು ಎಲ್ಲರೂ ಹೇಳ್ತಿದ್ರು ಹೋಗಬೇಡ ಕೈ ಕಾಲು ಮುರಿತದೆ, ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ. ಆಗ ನಾನು ಅವರಿಗೆ ಏನು ಹೇಳಿದೆ ಗೊತ್ತುಂಟಾ, ಜೊತೆಗೆ ಆಂಬುಲೆನ್ಸ್ ಉಂಟು, ಅದು ಹೋದ್ರೆ ಹೋಗ್ಲಿ, ಇದ್ರೆ ನಾನೊಂದು ಬೈಕ್ ಓಡಿಸಿ ಬರ್ತೇನೆ, ರೇಸಿಗೆ ಹೋಗ್ತೇನೆ ಅಂತ ಹೇಳಿ ಹಾಗೆ ಹೋದವಳು. ಹಾಗೆ ಹೋಗಿ ಆದ ಮೇಲೆ ಅಲ್ಲಿ ಭಾರಿ ತುಂಬಾ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿದ್ರಲ್ಲ, ಅಲ್ಲಿ ತುಂಬಾ ಒಳ್ಳೇದಾಯ್ತು ನಮಗೆ. ಮತ್ತೆ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. 1 ವಾರ ಇದ್ದಷ್ಟೇ ಬೈಕು. ನನ್ನ ಮಗಳನ್ನು ಕೂರಿಸಿಕೊಂಡು ಅದು ಎಷ್ಟು ಸ್ಪೀಡ್ ಹೋಗ್ತದೆ ಅಷ್ಟು ಸ್ಪೀಡ್ ಹೋಗ್ಬೇಕಲ್ಲ, ಹೋಗಿ ಒಂದು ಟರ್ನ್ ಅಲ್ಲಿ ಬಿದ್ದು ಎದ್ದು ನಾನು ಮಗಳ ಹತ್ರ ಹೇಳಿದೆ, ಎದ್ದು ಮಗಳ ಅಂತ. ಅವಳು ಎದ್ದುಕೊಂಡ್ಲು, ಮತ್ತೆ ವಾಪಸ್ ರೇಸಿಗೆ ಹೋದ್ದು. ಹಾಗೆ ಮಾಡ್ಕೊಂಡ್ರ? ಇಲ್ಲಪ್ಪ, ಮಾಡ್ಕೊಳ್ಳಿಲ್ಲ, ಆರಾಮ ಹೋಗಿ ಏನಿಲ್ಲ, ಏನಾಗ್ಲಿಲ್ಲ, ಬೀಳ್ಲಿಲ್ಲ. ಅದು ಫಸ್ಟಿಗೆ ಮಾತ್ರ, ಅಂದ್ರೆ ಆ ರೂಟ್ ಗೊತ್ತಿರ್ಲಿಲ್ಲಲ್ಲ, ಅದು ಸುಮಾರು 9 ಕಿಲೋಮೀಟರ್ ಹೋಗ್ಬೇಕಿತ್ತು, ಅದು ಗುಡ್ಡೆ ಅಲ್ಲ. ಹಾಗೆ ಬೇರೆ ರೇಸಿಗೆ ಏನಾದ್ರು ಟ್ರೈ ಮಾಡ್ಬೇಕು ಅನ್ನೋಂತ ಯೋಚನೆ ಇಲ್ಲ ಮೇಡಮ್, ಇನ್ನಿಲ್ಲ. ಅಂದ್ರೆ ಅದು ಆವಾಗ ಒಂದು ಯಂಗ್ ಅಲ್ವಾ, ಇನ್ನು ಅದೆಲ್ಲ ಹೋಯ್ತು. ಲಾಂಗ್ ಡ್ರೈವ್ ಎಲ್ಲ ಹೋಗ್ತೀರಾ ಬೈಕಲ್ಲಿ? ಎಲ್ಲ ಹೋಗ್ತೀರಿ. ಇಷ್ಟ ನಿಮಗೆ ಲಾಂಗ್ ಡ್ರೈವ್? ಅದೆಲ್ಲ ನಾನು ಈಗ ಕೇರಳ ಆ ಕಡೆ ಹೋಗ್ತಿದ್ದೆ, ಮತ್ತೆ ಭಾಗಮಂಡಲ ಎಲ್ಲ ಬೈಕಲ್ಲಿ ಹೋಗುದು. ರಿಕ್ಷಾದಲ್ಲಿ ಬಾಡಿಗೆ ಈ ಭಾಗದಲ್ಲಿ ಎಲ್ಲೆಲ್ಲ ಮಾಡ್ತೀರಿ? ಎಷ್ಟೆಷ್ಟು ದೂರ? ಎಲ್ಲ ಕಡೆ ಮಾಡ್ತೇವೆ. ನಮಗೆ ನಿಜವಾಗಿ ಇಲ್ಲ, ಮಂಗಳೂರೆಲ್ಲ ಹೋಗ್ಲಿಕ್ಕೆ ಇಲ್ಲ, ಅನಿವಾರ್ಯ. ನಮ್ಮ ಮನೆಯವರೆಲ್ಲ ಇದ್ರೆ ನಾನು ಮಂಗಳೂರು ಸಮೇತ ರಿಕ್ಷಾದಲ್ಲಿ ಹೋಗ್ತೇನೆ. ಹಾಗೆ ಮತ್ತೆ ಆ ಕಡೆ ಭಾಗಮಂಡಲ ಎಲ್ಲ ಹೋಗಿದ್ದೇನೆ. ಊರಿನವರೆಲ್ಲ ಏನ್ ಹೇಳ್ತಾರೆ ಈಗ? ಊರಿನವರಿಗೆ ತುಂಬಾ ಖುಷಿ. ಅಂದ್ರೆ ಊರಿನ ಪರವಾಗಿಲ್ಲ, ಬಾಡಿಗೆ ಹೇಳ್ತಾರೆ ನಿಮ್ಗೆ? ಬಾಡಿಗೆ ಹೇಳ್ತಾರೆ. ಬಾಡಿಗೆ ನಾನಂತೂ ಪೇಟೆಗೆ ಇರುತ್ತಾರೆ, ನನಗೆ ಪುರ್ಸೊತ್ತಿರುವುದಿಲ್ಲ. ಬಾಡಿಗೆ ಇರ್ತದೆ, ಒಳ್ಳೆ ಬಾಡಿಗೆ ಇರ್ತದೆ. ನಿಮ್ಮ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದ್ರೆ ಎಲ್ಲಿ ಅಂತ, ಈ ಒಂದು ಕಡಬದಲ್ಲಿ ಎಲ್ಲಿ ಬರುತ್ತೆ ಅಂತ? ಕಡಬ ತಾಲೂಕು, ಕುಂತೂರು ಗ್ರಾಮ ಅಂದ್ರೆ ಕುಂತೂರು ಪದವಲ್ಲಿ ನಮ್ದು ಕುಂಡಡ್ಕ.
ಕುಂಡಡ್ಕ ಮನೆ. ನನ್ನ ಹೆಸರು ಕೆ ಪದ್ಮಾವತಿ ಹೇಳಿ. ಈ ಭಾಗದಲ್ಲಿ ಎಲ್ಲೇ ಬಾಡಿಗೆ ಹೇಳಿದ್ರು ಕೂಡ ಹೋಗ್ತೀರಾ ಅನ್ನೋ? ಹೌದು, ಕುಂತೂರಲ್ಲಿ ಎಲ್ಲಿ ಬಾಡಿಗೆ ಹೇಳಿದ್ರು ಹೋಗ್ತೇನೆ. ಓಕೆ, ಹೆಂಗಿದೆ ಇವಾಗ, ಹೆಂಗಿದೆ ಜೀವನ? ಇವಾಗ ಬಾರಿ ಆರಾಮ. ಮೊದ್ಲೊಂದು ಸ್ವಲ್ಪ ಕಷ್ಟ ಆಯ್ತು, ಅಂದ್ರೆ ಸಣ್ಣ ಮಕ್ಕಳೆಲ್ಲ ಇರುವಾಗ ಎಲ್ಲ ಕಷ್ಟ ಆಯ್ತು. ಇವಾಗ ಏನು ಕಷ್ಟ ಇಲ್ಲ. ಎಲ್ಲರ ಹೆಂಡತಿಯರು ಮನೆಯಲ್ಲೂ ಇರ್ತಾರೆ, ಎಲ್ಲ ಕೆಲವರು ಆಫೀಸಿಗೆ ಹೋಗ್ತಾರೆ, ಬಟ್ ನೀವು ರಿಕ್ಷಾ ಓಡಿಸೋದು, ಗಂಡ ಏನ್ ಹೇಳ್ತಾರೆ? ಅವರೆಲ್ಲ ತುಂಬಾ ನನಗೆ ಸಪೋರ್ಟ್ ಮಾಡ್ತಾರೆ. ಹೋಗು ಅಂತ. ಏನಾದ್ರೂ ನನಗೆ ಅರ್ಜೆಂಟ್ ಎಲ್ಲ ಇದ್ರೆ, ಅದು ಕೆಲಸ ಆಗದಿದ್ದರೆ ಅದನ್ನ ನಾನು ಮಾಡ್ತೇನೆ, ನೀನು ಎಂತ ಅಂತ ಹೇಳಿದ್ರೆ ಹೋಗು, ನೀನು ಡ್ಯೂಟಿಗೆ ಹೋಗು, ಈ ತರ ಎಲ್ಲ. ಎಷ್ಟೊತ್ತು ಕಾಲ್ ಬಂದ್ರೆ ಕೂಡ ಹೋಗ್ತೀರಾ ನೀವು? ಇಲ್ಲ, ನಾನು 6 ಗಂಟೆಯ ನಂತರ ಹೋಗುದಿಲ್ಲ. ಯಾಕೆ ಭಯದಲ್ಲಿ ಅಲ್ಲ, ನನಗೆ ಮನೆಯಲ್ಲಿ ಕೆಲಸ ಜಾಸ್ತಿ ಇರ್ತದೆ. ನೀರು ಬಿಡುದು, ತೋಟದಲ್ಲಿ ಎಲ್ಲ ನೀರು ಬಿಡುದು, ಅದು ಇದೆಲ್ಲ. ಅವತ್ತೆಲ್ಲ ಹೋಗ್ತಿದ್ದೆ ನಾನು. ಅವತ್ತು ನಾನು ಪುತ್ತೂರಿಗೆಲ್ಲ ಬಾಡಿಗೆ ಹೋಗುವಾಗ ನಾನು ಒಂದು 8-9 ಗಂಟೆ ಎಲ್ಲ ಆಗ್ತಿತ್ತು ಬರುವಾಗ. ಇವಾಗ ನನಗೆ ಅಷ್ಟು ಟೈಮ್ ಇಲ್ಲ. ಹಾಗೆ. ಹಸ್ಬೆಂಡ್ ಕೂಡ ರಿಕ್ಷಾ ಕೊಂಡೋಗ್ತಾರಾ? ಇಲ್ಲ, ಅವರು ತಕೊಂಡು ಹೋಗುದಿಲ್ಲ. ಅವರು ಕಲಿಸಿಲ್ಲ ನೀವು? ಅವರು ಕಲೀಲಿಕ್ಕೆ ಅವರಿಗೆ ಬೇಡ ಅಂತ ಹೇಳ್ತಾರೆ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ನೀನ್ ಬಿಡ್ತೀಯಲ್ಲ, ನಾನು ಹಿಂದೆ ಕೂತ್ಕೊಂಡು ಯಾವಾಗ್ಲೂ ಹಿಂದೆಯೇ ಕೂತ್ಕೊಂಡು ಬರುದು. ಮುಂದೆ ಬಿಡಿ ಅಂದ್ರು. ಈಗ ಉದಾಹರಣೆಗೆ ಕಾರಲ್ಲಿ ಎಲ್ಲ ನಾವು ಹೋಗ್ತೇವೆ, ಕಾರಲ್ಲಿ ಹೋದ್ರೆ ಸಮೇತ ನೀವೊಮ್ಮೆ ಬಿಡಿ ಅಂತ ಹೇಳಿದ್ರೆ ಬೇಡ, ಈಗ ಬೇಡ ಅಂತ. ಈಗ ಬೇಡ, ಅದೊಂದು ಭಯ ಅವರಿಗೆ. ಮಕ್ಳಿಗೆ ಎಷ್ಟು ಖುಷಿ ಇದೆ? ಮಕ್ಕಳಿಗೆಲ್ಲ ಬಾರಿ ಖುಷಿ, ಮಕ್ಕಳಿಗೆ ಬಾರಿ ಖುಷಿ ಉಂಟು. ಓಕೆ, ನೀವು ಇವಾಗ ಮಹಿಳಾ ಆಟೋ ರಿಕ್ಷಾ ಚಾಲಕಿಯಾಗಿ ನಿಮ್ಮನ್ನ ಗುರುತಿಸಿ ಎಷ್ಟೊಂದು ಸಂಘ ಸಂಸ್ಥೆಗಳು ನಿಮ್ಗೆ ಸನ್ಮಾನ ಎಲ್ಲ ಮಾಡಿದೆ. ನನಗೆ ಪುತ್ತೂರಲ್ಲಿ, ಆಮೇಲೆ ತುಂಬಾ ಕಡೆಯಲ್ಲಿ ಮಾಡಿದ್ದಾರೆ ಮೇಡಮ್, ತುಂಬಾ ಕಡೆಯಲ್ಲಿ ಮಾಡಿದ್ದಾರೆ. ಜೆಸಿಐ ಕಡಬದವರು ಅವರು ಮಾಡಿದ್ದಾರೆ, ಮತ್ತೆ ನರಿಮೊಗರು, ಮತ್ತೆ ಎಲ್ಲ ತುಂಬಾ ಕಡೆ ಮಾಡಿದ್ದಾರೆ. ನೀವು ರಿಕ್ಷಾದಲ್ಲಿ ಮಾತ್ರ ಅಲ್ಲ, ಕಾರಲ್ಲಿ ಕೂಡ ಬಾಡಿಗೆ ತಗೊಳ್ತೀರಾ ಹೇಗೆ? ಇಲ್ಲ, ಕಾರಲ್ಲಿ ನಮಗೆ ನಿಮ್ಮ ಮನೆಗೆ ಮಾತ್ರ? ಇಲ್ಲ, ಅದು ಡ್ರೈವಿಂಗಿಗೆ ಮಾತ್ರ. ಡ್ರೈವಿಂಗ್ ಅದು ಎಷ್ಟೇ ಪರಿಚಯ ಇದ್ರು ಸಮೇತ ನಮಗೆ ಡ್ರೈವಿಂಗ್ ಕ್ಲಾಸ್ ಇರುವಾಗ ನಮಗೆ ಜನಗಳನ್ನು ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಓಕೆ, ನಿಮ್ಮ ಜೊತೆಗೆ ಇವಾಗ ಎಷ್ಟು ಜನ ನಿಮ್ಮಿಂದ ಕಲ್ತಿದ್ದಾರೆ ಗಾಡಿ? ತುಂಬಾ ಜನ ಕಲ್ತಿದ್ದಾರೆ, ತುಂಬಾ ಜನ. ಹೇಳಲಿಕ್ಕೆ ತುಂಬಾ ಜನ, ಒಂದು 1000 ಜನ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ನಾನು ತುಂಬಾ ವರ್ಷ ಆಯ್ತಲ್ಲ, ಹಾಗೆ ನನಗೆ ಹೋದಲ್ಲಿ ಬಂದಲ್ಲಿ ಎಲ್ಲ ನನ್ನ ಸ್ಟೂಡೆಂಟ್ಗಳು ಇರ್ತಾರೆ. ಹಾಗೆ ಆಚೆ ಸುಳ್ಯದಲ್ಲಿದ್ದಾರೆ, ಮತ್ತೆ ಈ ಕಡೆ ಗುತ್ತಿಗಾರು, ಎಲಿಮಲೆ, ಮತ್ತೆ ಏನೆಕಲ್ಲು, ಬಂಜ, ಬಳ್ಪ ಎಲ್ಲ ಈ ಕಡೆ ಫುಲ್ ಇದ್ದಾರೆ ಎಲ್ಲ. ಇವಾಗ ಪುತ್ತೂರಲ್ಲಿ ಇದ್ದಾರೆ. ಹೆಣ್ಣು ಮಕ್ಕಳು ಗಾಡಿ ಕೊಂಡೋಗೋದು, ರಿಕ್ಷಾ ಕೊಂಡೋಗೋದು ಅಂತ ಹೇಳಿದ್ರೆ ಸ್ವಲ್ಪ ಭಯ ಪಡ್ತಾರೆ, ಕಾರ್ ಕೊಂಡೋಗೋದು ಅಂತ ಹೇಳಿದ್ರೆ. ಬಟ್ ನೀವು ಕಲಿಸಿಕೊಟ್ಟು ಅವರು ಎಷ್ಟೊಂದು ಹೆಣ್ಣು ಮಕ್ಕಳು ಗಾಡಿ ಕೊಂಡೋಗ್ತಿದ್ದಾರೆ ಅನ್ನುವಂಥದ್ದಿದೆ. ಹಾಗೆ ಎಷ್ಟು ಖುಷಿ ಇದೆ. ಅದು ತುಂಬಾ ಖುಷಿ, ಅದು ಅವರಿಗೂ ಖುಷಿ, ಕಲ್ತವರಿಗೂ ಖುಷಿ. ಈಗ ಇತ್ತೀಚೆಗೆ ಒಬ್ರು ನಮ್ಮ ಪಂಚಾಯತ್ ಗಾಡಿ ಓಡಿಸ್ತಾರೆ, ಅದು ಪಿಕಪ್ ಎಲ್ಲ ಹೋಗ್ತಾರೆ, ಒಳ್ಳೆ ಇದರಲ್ಲಿ ಓಡಿಸ್ತಾರೆ ಅವರು. ಓಕೆ, ಇವಾಗ ಕೇಳಬಾರ್ದು, ಬಟ್ ಏನಾದ್ರೂ ಗಾಡಿ ಕೊಂಡೋಗಿ ಎಲ್ಲಾದ್ರೂ ಬಿದ್ದಿದ್ದು ಆತರ ಏನಾದ್ರೂ ಎಕ್ಸ್ಪೀರಿಯನ್ಸ್ ಇದೆಯಾ? ಅದಿಲ್ಲ, ಇಲ್ಲ, ಆಗೋದು ಬೇಡ. ಅದು ಓಕೆ, ಇವಾಗ ನೀವೊಂದು ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗಿ ನಿಂತಿದ್ದೀರಾ. ಹಾಗಾಗಿ ಕಾರ್ಯಕ್ರಮ ನೋಡ್ತಾ ಇರುವಂತಹ ಮಹಿಳೆಯರಿಗೆ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ಮಾತನ್ನ ಹೇಳೋದು ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಎಲ್ಲರೂ ನನ್ನ ಜೊತೆ ನನ್ನ ಹಾಗೆ ಬನ್ನಿ, ಕಲೀರಿ. ಅದು ಅಂದ್ರೆ ಈಗ ಹೊರಗೆ ನೀವು ಬಾರದಿದ್ದರೂ ನಿಮ್ಮ ಮನೆಯಲ್ಲಿದ್ದ ಗಾಡಿಗಳನ್ನಾದ್ರೂ ಓಡಿಸಿ ಅಂತ ಹೇಳ್ತೇನೆ ನಾನು. ನೀವು ಆಟೋ ರಿಕ್ಷಾ ಓಡಿಸೋದ್ರಿಂದಾಗಿ ಮನೆಗೆ ಎಷ್ಟು ಶಕ್ತಿ ಆಗಿದೆ ಅಂತ? ತುಂಬಾ ಶಕ್ತಿಯಾಗಿದೆ ಮೇಡಮ್. ನಮ್ಮ ಮನೆಯ ಜೀವನ ಹೋಗುವುದೇ ನನ್ನಿಂದ. ಎಲ್ಲ ಖರ್ಚು ಅದು ಇದೆಲ್ಲವನ್ನು ನಾನು ಭರಿಸ್ತೇನೆ. ಈಗ ಮಕ್ಕಳು ದೊಡ್ಡದಾಗಿದ್ದಾರೆ, ಆದ್ರೂ ಸಮೇತ ಈಗ ಸಮೇತ ನಾನು ಮಗನ ಹತ್ರ ಎಲ್ಲ ದುಡ್ಡು ಹಾಗೆ ಕೇಳುದಿಲ್ಲ. ಏನಾದ್ರೂ ಕೃಷಿಗ ಮನೆಗ ಏನಾದ್ರೂ ಬೇಕು ಅಂತ ಆದ್ರೆ ಅವನಾಗಿ ಹಾಕ್ತಾನೆ, ಅದು ನಾನು ಕೇಳಬೇಕು ಅಂತಿಲ್ಲ. ಅದು ಮಾಡುವ ಇದು ಮಾಡುವ ಅಂತ. ಮತ್ತೆ ನೀನು ಮನೆಗೆ ಸಾಮಾನು ತಕೊಂಡು ಬಾ ಅಂತ ಹೇಳಿ ನಾನು ಹೇಳುವುದೂ ಇಲ್ಲ, ಇವತ್ತಿನವರೆಗೆ ಹೇಳೂ ಇಲ್ಲ, ಇನ್ನು ಹೇಳುವುದೂ ಇಲ್ಲ. ಹಾಗೆ ಹಸ್ಬೆಂಡ್ ಮನೆಯ ಕೆಲಸ ಅಂದ್ರೆ ತೋಟ ಅದೆಲ್ಲ ಕೃಷಿ ನೋಡ್ಕೊಳ್ತಾರೆ, ನೀವು ರಿಕ್ಷಾ ಬಾಡಿಗೆ ಮಾಡ್ತೀರಿ. ಮಕ್ಳು ಏನ್ ಮಾಡ್ಕೊಂಡಿದ್ದಾರೆ? ಮಗ ಇದು ಫೋಟೋ ಶೂಟಿಂಗ್, ಮಗಳು ಬ್ಯಾಂಗ್ಳೂರಲ್ಲಿ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದಾಳೆ. ಓಕೆ, ನಮಗೆ ಸಿಕ್ಕಿ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ, ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಸಮಾಜದ ಮುಂದೆ ಪರಿಚಯಿಸ್ತಾ ಇರುವಂತದ್ದು ನಮಗೊಂದು ಖುಷಿ. ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗಿದ್ದೀರಾ. ಹಾಗಾಗಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮ ಕೈ ಹಿಡಿದಂತಹ ರಿಕ್ಷಾ ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ತಾಲೂಕಿನ ಕುಂತೂರು ಗ್ರಾಮದ ಕುಂಡಡ್ಕದ ನಿವಾಸಿಯಾಗಿರುವಂತಹ ಪದ್ಮಾವತಿ ಅವರು ಆಟೋ ಸಾರಥಿಯಾಗಿದ್ದಾರೆ. ಅದೆಷ್ಟೋ ಜನರಿಗೆ ಸ್ಫೂರ್ತಿಯಾಗಿ ನಿಂತಿರುವಂಥದ್ದು ಮಹಿಳೆ ಅಂತ ಹೇಳಿದ್ರೆ, ನಾನು ಇದಕ್ಕಿಂತ ಮುಂಚೆ ಹೇಳ್ದಾಗೇನೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಗುರುತಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ತನ್ನ ಮನೆಯನ್ನ ನಿಭಾಯಿಸೋದಿಕ್ಕಾಗಿ, ತನ್ನ ತುತ್ತಿನ ಚೀಲಕ್ಕೆ ಅನ್ನವನ್ನ ತುಂಬೋದಿಕ್ಕೆ ತಾನೇ ಸಮರ್ಥವಾಗಿ ದುಡಿತಾ ಇದ್ದಾಳೆ. ಹಾಗೆಯೇ ಪದ್ಮಾವತಿಯವರು ಕೂಡ ತನ್ನ ಜೀವನವನ್ನ ನಿರ್ವಹಿಸೋದಿಕ್ಕಾಗಿ ಆಟೋವನ್ನ ಕೈ ಹಿಡಿದಿದ್ದಾರೆ.
ಈಗ ಈ ಆಟೋ ಇವರ ಕೈ ಹಿಡಿದಿರುವಂಥದ್ದು. ಹಾಗಾಗಿ ಇವರ ಜೀವನ ಮುಂದೆ ಕೂಡ ಉತ್ತಮ ರೀತಿಯಾಗಿರಲಿ, ಒಂದಿಷ್ಟು ಜನರಿಗೆ ಸ್ಫೂರ್ತಿಯಾಗೋ ರೀತಿಯಾಗಿ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.